ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ. ನಾನು ಅಶ್ವಿನಿ. ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನವದುರ್ಗೆಯರ ಆರಾಧನೆಯ ಹಿಂದೆ ಇರುವಂತಹ ಲಾಜಿಕ್ ಏನು ಎಂಬುದರ ಬಗ್ಗೆ ಸಣ್ಣದಾಗಿ ನಿಮಗೆ ವಿವರಿಸಬೇಕು ಅಂತ ಅಂದ್ಕೊಂಡಿದ್ದೇನೆ. ಸೊ ಇದು ನಿಮಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಅಂದರೆ ನೋಡಿ, ಒಂದು ಹೆಣ್ಣು ಯಾವ ರೀತಿಯಲ್ಲಿ ತನ್ನ ಜೀವನದಲ್ಲಿ ನಡೆದುಕೊಂಡ್ರೆ ಆಕೆ ಪೂಜನೀಯಳಾಗ್ತಾಳೆ, ಸಿದ್ಧಿಯನ್ನು ಪಡಿತಾಳೆ ಎಂಬುದನ್ನು ನಾವು ಈ 9 ದಿವಸದ ಆರಾಧನೆಯಲ್ಲಿ ನೋಡ್ಬೋದು. ಸೊ ಫ್ರೆಂಡ್ಸ್, ನೋಡಿ ನಮ್ಮ ಎರಿಯಪ್ಪ ಹೇಗೆ ಸಿದ್ಧವಾಗಿದೆ ಅಂತ ನೋಡಿ. ಅಂತೆ ಎರಿಯಪ್ಪ ಅಂದರೆ ಹೀಗಿರಬೇಕು ನೋಡಿ. ಎರಿಯಪ್ಪ ಅಂತ ಹೇಳ್ತಾರೆ ಇದಕ್ಕೆ. ನೋಡಿ, ಸಾಫ್ಟಾಗಿ ಸೈಡ್ ಕ್ರಿಸ್ಪಿಯಾಗಿ ಬರಬೇಕು. ಈ ಎರಿಯಪ್ಪದ ಹಿಂದೆ ಉಂಟಲ್ಲ ಒಂದು ದೊಡ್ಡ ಕತೆ ಉಂಟು, ನಾನು ನಿಮಗೆ ಹೇಳ್ತೇನೆ. ಎಂತ ಗೊತ್ತುಂಟ ಫ್ರೆಂಡ್ಸ್, ನಾನು ನಿನ್ನೆ ಸಂಜೆ ನವರಾತ್ರಿದ್ದು ಹಳ್ಳಿಯಲ್ಲಿ ಎಲ್ಲ ನವರಾತ್ರಿ ಸಂಪ್ರದಾಯ ಇರುವಂತಹ ಮನೆಯಲ್ಲಿ ಸಂಜೆ ಹೊತ್ತು ಹೇಗೆಲ್ಲ ಅವರ ಡೈಲಿ ರೂಟೀನ್ ಇರ್ತದೆ ಅಂತ ಹೇಳಿ ವಿಡಿಯೋ ಮಾಡುವ ಅಂತೆಲ್ಲ ಪ್ಲ್ಯಾನ್ ಮಾಡಿದ್ದಾಯ್ತಾ. ಹಾಗೆ ಹೂವೆಲ್ಲ ತರಿಸಿದ್ದೆ, ಹಾಗೆ ಏರಪ್ಪವನ್ನು ಮಾಡುವ ಅಂತ ಇದ್ದೆ. ದೇವರಿಗೆ ಸಹ ನೈವೇದ್ಯ ಎಲ್ಲ ಇಡ್ಬೋದು ಅಂತ ಎಲ್ಲ ಹೇಳಿ ಎಲ್ಲ ಭಾರಿ ಚಂದ ಮಾಡಿ ಎಲ್ಲ ಪ್ಲ್ಯಾನಿಂಗ್ ಎಲ್ಲ ಆಗಿತ್ತು. ಅಷ್ಟಾಗುವಾಗ 4 ಗಂಟೆ ಆಗುವಾಗ ಗುಡುಗು ಸಹಿತ ಮಳೆ ಅಂತ ನಮ್ಮಲ್ಲಿ. ಮತ್ತು ನಾನು ಮಾತಾಡಿದರೆ ನಿಮಗೆ ಕೇಳ್ತದಾ? ಹಾಗೆ ಎಲ್ಲ ಫ್ಲಾಪ್ ಆಯಿತು. ಹಾಗೆ ಮತ್ತು ಇವತ್ತು ಬೆಳಿಗ್ಗೆ ನಿನ್ನೆ ಎಲ್ಲ ಕಡ್ದೆಲ್ಲ ಇಟ್ಟಿದ್ದೆ ನಾನು. ಹಾಗೆ ಇವತ್ತು ಅದನ್ನು ಫ್ರಿಜ್ಜಲ್ಲಿ ಹಾಗೆ ಇಟ್ಟು ಇವತ್ತು ಬೆಳಿಗ್ಗೆ ಅದನ್ನು ಎರಿಯಪ್ಪ ಮಾಡ್ತಾ ಇದ್ದೀನಿ. ನವದುರ್ಗೆಯ 9 ರೂಪ ಅಂತ ಹೇಳಿದರೆ 9 ಹಂತಗಳು. ಒಂದು ಹೆಣ್ಣಿನ ಜೀವನದಲ್ಲಿ ಬರುವ 9 ಹಂತಗಳು. ಮೊದಲನೆಯದ್ದು ಶೈಲಪುತ್ರಿ, ಅಂದರೆ ಆಕೆ ಹುಟ್ಟಿದ ಸಂದರ್ಭ, ಹುಟ್ಟಿ ಒಂದು 10 ವರ್ಷದವರೆಗೆ ಅಂತ ನಾವು ತಗೊಳ್ಬೋದು. ಇನ್ನು ನಾವು ಆರಾಧಿಸುವ 2ನೆಯ ದಿನದ ರೂಪ ಬ್ರಹ್ಮಚಾರಿಣಿ ಅಂತ. ಈ ಹಂತದಲ್ಲಿ ನೋಡಿ, ಆಕೆಗೆ ಯಾವುದೇ ರೀತಿಯ ವಾಹನ ಇರುವುದಿಲ್ಲ. ಬ್ರಹ್ಮಚಾರಿಣಿ ಅಂತ ಹೇಳಿದರೆ ಇದು ಒಂದು ಶಿಸ್ತುಬದ್ಧವಾದ, ಸಂಯಮಬದ್ಧವಾದಂತಹ ಜೀವನ ವಿಧಾನ. ಸೊ ಈ ಒಂದು ಹಂತದಲ್ಲಿ, ಅಂದರೆ ಇದು ಮತ್ತೆ 10 ವರ್ಷಕ್ಕೆ ಮತ್ತೆ ಒಂದು 10 ವರ್ಷ ನಾವು ಸೇರಿಸುವ ಈ ಹಂತದಲ್ಲಿ ನಾವು ಯಾವುದೇ ರೀತಿಯಾದಂತಹ ಸಂವೇದನೆಗಳಿಗೆ, ಮಾನಸಿಕ ಸಂವೇದನೆಗಳಾದಂತಹ ಪ್ರೀತಿ, ಮಮತೆ, ಮೋಹ, ಸ್ನೇಹ ಇಂತಹ ಯಾವುದಕ್ಕೂ ಬಲಿ ಬೀಳದೆ ಕೇವಲ ನಾವು ವಿದ್ಯಾರ್ಜನೆಯ ಕಡೆಗೆ ಗಮನ ಕೊಡಬೇಕು ಎಂಬುದನ್ನು ಇಲ್ಲಿ ಅಂದರೆ ಒಂದು ಹೆಣ್ಣಿನ ಜೀವನದ 2ನೆಯ ಘಟ್ಟವಾದಂತಹ ಬ್ರಹ್ಮಚಾರಿಣಿ ರೂಪವನ್ನು ಆಕೆ ಸಂಪೂರ್ಣವಾಗಿ ಸಿದ್ಧಿಸಿಕೊಂಡ್ರೆ ಮುಂದಿನ ಜೀವನ ಅವಳದು ಯಶಸ್ವಿಯಾಗಿರ್ತದೆ ಅಂತ ಇಲ್ಲಿ ನಾವು ತಪ್ಪಬಾರದು. ಇದು ಎಲ್ಲ ಹೆಣ್ಣು ಮಕ್ಕಳು ಕೂಡ ತಿಳಿದುಕೊಳ್ಬೇಕಾದಂತಹ ಒಂದು ಹಂತ. ಅಷ್ಟು ಕಠೋರತೆಯಿಂದ ಆಕೆ ತನ್ನ ಜೀವನವನ್ನು ಆ ಹಂತದಲ್ಲಿ ಸಾಗಿಸಲೇಬೇಕು. ಆದರೆ ಮಾತ್ರ ಆಕೆ ತನ್ನ ಜೀವನದ ಕೊನೆಯ ಹಂತವನ್ನು ಸುಖಪ್ರದವಾಗಿ, ಸಂತೋಷವಾಗಿ ಅವಳು ಅನುಭವಿಸಲಿಕ್ಕೆ ಸಾಧ್ಯವಾಗುವುದು. ನೆಕ್ಸ್ಟ್ 3ನೇ ಹಂತ ಚಂದ್ರಗಂಠ. ಈ ಚಂದ್ರಗಂಠ ದೇವಿಯ ಚಿತ್ರವನ್ನು ನಾವು ನೋಡಿದರೆ ಅದರಲ್ಲಿ ಆಕೆಗೆ 3 ಕಣ್ಣು, 10 ಕೈ ಇರ್ತದೆ. ಆಕೆ 3ನೇ ಕಣ್ಣು ಅಂದರೆ ಜ್ಞಾನವನ್ನು ಸಂಪಾದನೆ ಮಾಡಿ ಆಗಿರ್ತದೆ. ಮತ್ತು 10 ಕೈಯಲ್ಲಿ ನೋಡಿ 10 ಬಗೆಯ ಅಸ್ತ್ರಗಳು ಅಥವಾ ವಸ್ತುಗಳು ಅಂತ ನಾವು ಹೇಳ್ಬೋದು. ಎಡಕೈಯಲ್ಲಿ ಕಮಂಡಲ, ಜ್ಞಾನ ಮುದ್ರೆ, ಖಡ್ಗ, ಗದೆ, ತ್ರಿಶೂಲ ಇರ್ತದೆ. ಬಲಕೈಯಲ್ಲಿ ಅಭಯಹಸ್ತ, ಜಪಮಾಲೆ, ಬಿಲ್ಲು, ಬಾಣ, ತಾವರೆ. ಮತ್ತು ತನ್ನ ವಾಹನವಾದ ಹುಲಿಯನ್ನು ಆಕೆ ಹೊಂದಿರ್ತಾಳೆ ಈ ಹೊತ್ತಿನಲ್ಲಿ ನೋಡಿ. ಅಂದರೆ ಒಂದು 25 ವರ್ಷದ ನಂತರ ಅವಳು ಈ ಬಗೆಯ ಸಾಧನೆ ಮಾಡುವಂತಹ ವಿದ್ಯೆಯನ್ನು ಕಂಪ್ಲೀಟಾಗಿ ಜ್ಞಾನವನ್ನು ಪಡೆದುಕೊಂಡಿರ್ತಾಳೆ. ಹಾಗೆ ಅದರೊಂದಿಗೆ ಆಕೆ ಇನ್ನೊಬ್ಬರ ರಕ್ಷಣೆಗೆ ಕೂಡ ಸಿದ್ಧಳಾಗಿರ್ತಾಳೆ. ಅಭಯವನ್ನು ಕೊಡುವಂತಹ ಶಕ್ತಿಯನ್ನು ಕೂಡ ಪಡೆದುಕೊಂಡಿರ್ತಾಳೆ. ಅದರ ಜೊತೆಗೆ ತಾವರೆಯಂತೆಯೇ ಸುಂದರಳು, ಕೋಮಲಳು ಆಗಿರ್ತಾಳೆ, ಆಕರ್ಷಣೀಯಳು ಆಗಿರ್ತಾಳೆ. ಅಲ್ಲದೆ ಜ್ಞಾನ ಮುದ್ರೆಯನ್ನು ಮಾಡುತ್ತಾ ಜಪಮಾಲೆಯನ್ನು ಹಿಡಿದುಕೊಂಡು ಮತ್ತೆ ಕೂಡ ಆಕೆ ಆಧ್ಯಾತ್ಮಿಕ ಸಾಧನೆಯಲ್ಲಿ ನಿರತಳಾಗಿರ್ತಾಳೆ ಎಂಬುದನ್ನು ತೋರಿಸ್ತದೆ. ಅಂದರೆ ಆಗ ಕೂಡ ಮನೋನಿಗ್ರಹವನ್ನು ಮಾಡಿಕೊಂಡೇ ಇರ್ತಾಳೆ ಅಂತ. ಇನ್ನು ದೇವಿಯ 5ನೆಯ ಅವತಾರ ಕೂಷ್ಮಾಂಡ. ಇದು ಕೂಷ್ಮಾಂಡ ಅಂತ ಹೇಳಿದರೆ ನಾವು ನೋಡಿ ಕುಂಬಳಕಾಯಿಗೆ ಕೂಡ ಕೂಷ್ಮಾಂಡ ಅಂತ ಹೇಳ್ತೇವೆ. ಯಾಕೆಂದರೆ ಅದರಲ್ಲಿ ಅಷ್ಟೊಂದು ಬೀಜಗಳು ಅಂತ. ಅಂದರೆ ದೇವಿಯ ಈ ರೂಪದಲ್ಲಿ ಹೆಚ್ಚಿನ ಬದಲಾವಣೆ ನಾವು ಕಾಣುವುದಿಲ್ಲ. ಎಡಕೈಯಲ್ಲಿ ಒಂದು ಮಡಿಕೆ ಇರ್ತದೆ, ಮತ್ತು ಜಪಮಾಲೆ ಇರ್ತದೆ, ಚಕ್ರ ಇರ್ತದೆ ಅವಳ ಕೈಯಲ್ಲಿ, ಎಡಕೈಯಲ್ಲಿ. ಬಲಕೈಯಲ್ಲಿ ಅದೇ ಕಮಂಡಲ ಇರ್ತದೆ, ಬಿಲ್ಲು, ಬಾಣ, ತಾವರೆ ಇರ್ತದೆ. ಈ ರೂಪ ತುಂಬ ಒಂದು ವಿಶೇಷವಾಗಿ ಕಾಣ್ತದೆ ನೋಡಿ. ಮಡಕೆ ಅಂದರೆ ಏನು? ನಾವು ದವಸ ಧಾನ್ಯ ತುಂಬಿಡ್ಬೋದು, ನೀರು ತುಂಬಿಡ್ಬೋದು, ಅಂತೂ ಸಮೃದ್ಧಿಯ ಸಂಕೇತ. ಈಗ ಈಕೆ ಇದ್ದಾಳಲ್ಲ,
ಸಮೃದ್ಧಿಯನ್ನು ತರಲಿಕ್ಕೆ ಸಿದ್ಧಳಾಗಿರ್ತಾಳೆ. ಈ ಹಂತ ಹೆಣ್ಣು ತನ್ನ ಜೀವನದಲ್ಲಿ ಮದುವೆ ಆಗಲಿಕ್ಕೆ ಸರಿಯಾದಂತಹ ಹಂತ ಎಂಬುದನ್ನು ಸೂಚಿಸ್ತದೆ. ಆಕೆ ಗರ್ಭ ಧರಿಸಲಿಕ್ಕೆ ಈಗ ಎಲ್ಲ ರೀತಿಯಾದಂತಹ ಯೋಗ್ಯತೆಯನ್ನು ಪಡೆದುಕೊಂಡಿರ್ತಾಳೆ, ವಿವಾಹಕ್ಕೆ ಯೋಗ್ಯವಾದಂತಹ ಹೆಣ್ಣು. ಹಾಗೆ 6ನೆಯ ರೂಪ ಸ್ಕಂದ ಮಾತಾ, ಹೆಸರೇ ಸೂಚಿಸುವಂತೆ ಇಲ್ಲಿ ಮಾತೃತ್ವವನ್ನು ಸೂಚಿಸ್ತದೆ. ಅವಳಲ್ಲಿ ನೋಡಿ ಯಾವುದೇ ವಾಹನ ಇರುವುದಿಲ್ಲ ಮತ್ತು ಯಾವುದೇ ರೀತಿಯಾದಂತಹ ಆಯುಧಗಳು ಇರುವುದಿಲ್ಲ. ಅವಳ ಚಿತ್ರವನ್ನು ನಾವು ನೋಡಿದರೆ ಕಾಣುವುದು ತನ್ನ ಮಡಿಲಲ್ಲಿ ಸ್ಕಂದನನ್ನು ಹೊಂದಿರ್ತಾಳೆ, ಮಗುವನ್ನು ಪಡೆದುಕೊಂಡಿರ್ತಾಳೆ. ಸ್ಕಂದ ಮಾತಾ ಅಂತ ಹೇಳಿದರೆ ಈ ಒಂದು ಮಾತೃತ್ವವನ್ನು ಸೂಚಿಸ್ತದೆ. ಅವಳು ಈ ಹಂತದಲ್ಲಿ ಸಂಪೂರ್ಣವಾಗಿ ತನ್ನ ಮಗುವಿನ ಲಾಲನೆ ಪಾಲನೆಯಲ್ಲಿ ತೊಡಗಿಕೊಂಡು ಇದು ಒಂದು ಸಂಪೂರ್ಣವಾದ ಮಾತೃಸ್ವರೂಪಿಯಾದಂತಹ ಒಂದು ಹೆಣ್ಣಿನ ರೂಪವನ್ನು ನಮಗೆ ಪ್ರತಿನಿಧಿಸ್ತದೆ. ಮುಂದಿನ ರೂಪ ಕಾತ್ಯಾಯಿನಿ, ಅಂದರೆ ಇದು ಸಂಪೂರ್ಣ ಸ್ತ್ರೀ ರೂಪ. ಒಬ್ಬ ಹೆಣ್ಣು ತಾನು ವಿವಾಹವಾಗಿ ಸಂತಾನವನ್ನು ಪಡೆದ ಮೇಲೆ ಆಕೆ ಸಂಪೂರ್ಣವಾದಂತಹ ಸ್ತ್ರೀ ಎಂಬಂತಹ ವ್ಯಕ್ತಿತ್ವವನ್ನು ಪಡೆದುಕೊಳ್ತಾಳೆ. ಪತ್ನಿಯಾಗಿ, ತಾಯಿಯಾಗಿ, ತನ್ನ ಸಂಸಾರದ ಹೊಣೆಯೊಂದಿಗೆ ಸಮಾಜದ ರಕ್ಷಣೆಗೆ ಕೂಡ ಆಕೆ ಸದಾ ಸಿದ್ಧಳಾಗಿರ್ತಾಳೆ. ಅಂತೂ ಒಂದು ಸಾಂಸಾರಿಕ ಜೀವನದಲ್ಲಿ ಅವಳು ಏನೆಲ್ಲ ಜವಾಬ್ದಾರಿಗಳನ್ನು ಮಾಡಬೇಕು ಒಂದು ಹೆಣ್ಣು, ಅದನ್ನು ಈ ರೂಪ ಪ್ರತಿನಿಧಿಸ್ತದೆ. ನಂತರ ಬರುವುದು ಕಾಳರಾತ್ರಿ, ಕಾಳಿ, ಉಗ್ರ ರೂಪ, ಸ್ತ್ರೀಯ ಉಗ್ರ ರೂಪ. ಈ ಹಂತದಲ್ಲಿ ತನ್ನ ಸಂಸಾರದ ಚೌಕಟ್ಟಿಗಿಂತ ಸ್ವಲ್ಪ ಮುಂದಕ್ಕೆ ಬಂದು ಸಾಮಾಜಿಕವಾಗಿ ಯೋಚನೆ ಮಾಡ್ತಾಳೆ. ಸಮಾಜಕ್ಕೆ ಆಗಿರ್ಬೋದು, ತನ್ನ ಸಂಸಾರಕ್ಕೆ ಆಗಿರಬಹುದು, ತೊಂದರೆ ಕೊಡುವಂತಹ ದುಷ್ಟರನ್ನು ಸಂಹಾರ ಮಾಡುವುದು ಅವಳ ಕರ್ತವ್ಯವಾಗಿರ್ತದೆ. ಮುಂದಿನ ರೂಪ ಮಹಾಗೌರಿ. ಈ ಹಂತದಲ್ಲಿ ಆಕೆಯ ಅಸ್ತ್ರವೇ ವಿದ್ಯೆ ಮತ್ತು ಜ್ಞಾನ. ಆಕೆಯು ಆಯುಧಪಾಣಿ ಆಗಿರುವುದಿಲ್ಲ. ಜ್ಞಾನ ಪ್ರಸಾರ ಹಂತದಲ್ಲಿ ತನ್ನ ಜೀವನದ ಇಲ್ಲಿವರೆಗಿನ ಅನುಭವ ಸಾರವನ್ನು ಅವಳು ಹರಡುವಂತಹ ಕಾರ್ಯದಲ್ಲಿ ತೊಡಗಿಕೊಂಡಿರ್ತಾಳೆ. ಮಾನಸಿಕವಾಗಿ ಸಂಪೂರ್ಣವಾಗಿ ನಿರ್ಲಿಪ್ತ ಭಾವವನ್ನು ಹೊಂದಿ ಅದ್ಭುತವಾದ ತೇಜಸ್ಸನ್ನು ಆಕೆ ಹೊಂದಿರ್ತಾಳೆ. ಎಲ್ಲ ಭಾವನೆಗಳನ್ನು ನಿಗ್ರಹಿಸಿ ಶಾಂತಳಾಗಿರ್ತಾಳೆ. ಇದು ಸಾಧಾರಣವಾಗಿ ನಮ್ಮ ಸ್ತ್ರೀಯರ 40ರಿಂದ 45 ವರ್ಷದ ಹಂತ ಅಂತ ನಾವು ಹೇಳ್ಬೋದು. ಈ ಹೊತ್ತಿನಲ್ಲಿ ನಾವು ಜೀವನದ ಎಲ್ಲ ರೀತಿಯಾದಂತಹ ಅನುಭವವನ್ನು ಪಡೆದುಕೊಂಡಿರ್ತೇವೆ. ಇನ್ನು ಕೊನೆಯ ಹಂತ ಸಿದ್ಧಿದಾತ್ರಿ. ನೋಡಿ, ಇಷ್ಟು ಹಂತಗಳನ್ನು ನಾವು ಯಶಸ್ವಿಯಾಗಿ ಪೂರೈಸ್ತಾ ಬಂದರೆ ಕೊನೆಯ ಹಂತ ಸಿದ್ಧಿದಾತ್ರಿ. ಈ ಹಂತದಲ್ಲಿ ಆಕೆ ಸರ್ವರಿಗೂ ಪೂಜನೀಯಳಾಗಿರ್ತಾಳೆ. ಸಿದ್ಧಿಯನ್ನು ಪಡೆದುಕೊಂಡಿರ್ತಾಳೆ, ಸಾಧನೆಯನ್ನು ಮಾಡಿರ್ತಾಳೆ. ಸಾಧನೆಯನ್ನು ಮಾಡಿದಂತಹ ಯಾವ ವ್ಯಕ್ತಿ ಆದರೆ ಕೂಡ ಸರ್ವರಿಗೂ ಪೂಜನೀಯಳು. ಇಲ್ಲಿ ನಾವು ನೋಡ್ಬೋದು, ಅವಳ ಭಾವಚಿತ್ರವನ್ನು ನಾವು ನೋಡಿದರೆ ದುಷ್ಟರು ಇರ್ತಾರೆ, ಋಷಿಮುನಿಗಳು ಇರ್ತಾರೆ, ಎಲ್ಲರೂ ಸಹ ಅವಳ ಸುತ್ತ ತಲೆಬಾಗಿ ನಿಂತಹ ಒಂದು ಚಿತ್ರವನ್ನು ನಾವು ನೋಡ್ತೇವೆ. ಅಂದರೆ ಅವಳು ಅಷ್ಟೊಂದು ಪೂಜನೀಯಳಾಗಿರ್ತಾಳೆ. ಅವಳ ಜೀವನದ ಎಲ್ಲ ಘಟ್ಟವನ್ನು ಕೂಡ ಯಶಸ್ವಿಯಾಗಿ ಅವಳು ದಾಟಿ ಬಂದರೆ ಅವಳು ದುಷ್ಟರಿಗೂ ತಾಯಿಯಾಗಿರ್ತಾಳೆ, ಋಷಿಮುನಿಗಳಿಗೂ ತಾಯಿಯಾಗಿರ್ತಾಳೆ, ಎಲ್ಲರಿಗೂ ಕೂಡ ಆಕೆ ಮಾತೃಸ್ವರೂಪಿಣಿ ಆಗಿರ್ತಾಳೆ. ಇಲ್ಲಿ ಇನ್ನೊಂದು ಸಹ ನಾವು ಯೋಚನೆ ಮಾಡ್ಬೋದು, ಏನು ಅಂತ ಹೇಳಿದರೆ ಅವಳ ಆರೋಗ್ಯ ಕೂಡ ಒಳ್ಳೆ ರೀತಿಯಲ್ಲಿ ಇರ್ತದೆ. ಯಾವುದೇ ರೀತಿಯಾದಂತಹ ದುಷ್ಟರು ಅಂತ ಹೇಳಿದರೆ ನಾವು ಅನಾರೋಗ್ಯಗಳು ನಮಗೆ ಜೀವನಕ್ಕೆ ಬರುವುದಿರ್ತದೆ. ಅದು ಯಾವುದು ಕೂಡ ಬರದೆ ಆಕೆ ಒಳ್ಳೆ ರೀತಿಯಲ್ಲಿ ಜೀವನ ಸಾಗಿಸಲಿಕ್ಕೆ ಆಗ್ತದೆ ಅಂತ ನೋಡಿ. ಈ ಹಂತದಲ್ಲಿ ಅವಳಿಗೆ 4 ಕೈಗಳನ್ನು ಹೊಂದಿದ್ದು, ಎಡ ಕೈಯಲ್ಲಿ ತಾವರೆ ಮತ್ತು ಶಂಖ, ಬಲ ಕೈಯಲ್ಲಿ ಗದೆ ಮತ್ತು ಚಕ್ರ ಮಾತ್ರ ಅವಳಲ್ಲಿ ಇರ್ತದೆ. ಇದು ಸರ್ವರಿಗೂ ಒಂದು ಪೂಜನೀಯವಾದಂತಹ ವ್ಯಕ್ತಿತ್ವವನ್ನು ಆಕೆ ಹೊಂದಿರ್ತಾಳೆ ಎಂಬುದನ್ನು ಸೂಚಿಸ್ತದೆ. ಆದ ಕಾರಣ ನೋಡಿ, ನಾನು ಇಷ್ಟೇ ಹೇಳೋದು, ನಮಗೆ ಸಹ ಗೊತ್ತಿರಲಿಲ್ಲ. ಈ ಒಂದು ವಿಡಿಯೋಗೆ ಬೇಕಾಗಿ ನಾನು ಸಹ ಸರ್ಚ್ ಮಾಡಿ ನನಗೆ ಇಷ್ಟೊಂದು ವಿಷಯ ತಿಳಿದದು. ಹಾಗಾಗಿ ನೀವು ಕೂಡ ನಿಮ್ಮ ಮನೆಯ ಎಲ್ಲ ಹೆಣ್ಣು ಮಕ್ಕಳಿಗೆ ಸಹ ಹೇಳಿ, ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲಿ ಸಹ ನಾವು ಸಾಧಿಸಬೇಕಾದ್ರೆ ಮುಖ್ಯವಾಗಿ ನಾವು ನಮ್ಮ ಜೀವನದ 2ನೇ ಹಂತ ವಿದ್ಯಾರ್ಜನೆಯ ಹಂತ ಇದೆಯಲ್ಲ, ಇಲ್ಲಿ ನಾವು ಕಠೋರವಾದಂತಹ ತಪಸ್ಸನ್ನು ಮಾಡಿದರೆ ಮಾತ್ರ ನಾವು ಜೀವನದ ಮುಂದಿನ ಹಂತಗಳಲ್ಲಿ ಗೌರವಪೂರ್ಣವಾಗಿ ಹಾಗೆಯೇ ಸಾಧನೆಯನ್ನು ಮಾಡುವ ರೀತಿಯಲ್ಲಿ ನಮಗೆ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಮುಂದಿನ ನಮ್ಮ ಜೀವನದ ಕೊನೆಯ ಹಂತದಲ್ಲಿ ನಾವು ಎಲ್ಲರಿಂದ ಕೂಡ ಪೂಜನೀಯರಾಗಿರ್ತೇವೆ. ಸಾಧನೆಯನ್ನು ಮಾಡಲಿಕ್ಕೆ ಮತ್ತೆ ಕೂಡ ನಮ್ಮಲ್ಲಿ ಶಕ್ತಿ ಉಳಿತದೆ, ಮತ್ತೆ ಕೂಡ ನಮಗೆ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಎಂಬುದನ್ನು ನಾವಿಲ್ಲಿ ಮನಗಣ್ಬೋದು.
ಅಂದರೆ ಇದರಿಂದ ನಾವೊಂದು ಏನು ಅರ್ಥ ಮಾಡ್ಕೊಳ್ಬೋದು ಅಂತ ಹೇಳಿದರೆ, ನಮ್ಮ ಸನಾತನ ಧರ್ಮ ಎಲ್ಲವನ್ನು ಕೂಡ ಕಥೆಯ ಮೂಲಕವಾಗಿ ಜನರಿಗೆ ನೀತಿ ಪಾಠ ಇರ್ಬೋದು, ಶಿಸ್ತುಬದ್ಧ ಜೀವನದ ಬಗ್ಗೆ ಹೇಳುವುದಿರ್ಬೋದು, ಎಲ್ಲ ಸಹ ಕಥೆಯ ಮೂಲಕವಾಗಿ ಹೇಳಲಿಕ್ಕೆ ಸುಲಭವಾದ ರೀತಿಯಲ್ಲಿ ಅರ್ಥ ಆಗುವ ಹಾಗೆ ಹೇಳುವಂತಹ ಒಂದು ಪರಿಪಾಠವನ್ನು ಹೊಂದಿತ್ತು ಅಂತ ನಾವು ಆಲೋಚನೆ ಮಾಡ್ಬೋದಲ್ಲ. ಎಷ್ಟು ಚಂದವಾದಂತಹ ಒಂದು ವಿವರಣೆ ಸಿಗ್ತದೆ ನೋಡಿ ಅಂತ ಈ 9 ಅವತಾರದಲ್ಲಿ ಕೂಡ. ನನಗಂತೂ ತುಂಬ ಖುಷಿ ಆಯಿತು ಇದನ್ನು ಕೇಳಿ. ಅಟ್ಲೀಸ್ಟ್ ಇನ್ನಾದರೂ ನಮ್ಮ ಜೀವನದ ಭಾಗವನ್ನು ಅದೇ ರೀತಿಯಲ್ಲಿ ನಾನು ನಡೆಸಿಕೊಂಡು ಹೋಗಬೇಕು ಅಂತ ಯೋಚನೆ ಮಾಡಿದ್ದೇನೆ. ಹಾಗೆಯೇ ನೀವು ಕೂಡ ಹಾಗೆ ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ದರೆ ಅವರನ್ನು ಕೂತ್ಕೊಳ್ಳಿಸಿ ಈ ಬಗ್ಗೆ ಸರಿಯಾಗಿ ಅವರಿಗೆ ವಿವರಿಸಿದರೆ ಅವರು ಖಂಡಿತ ಜೀವನದಲ್ಲಿ ಯಶಸ್ವಿಯಾಗ್ತಾರೆ. ಹಾಗೆ ಇದು ಇವತ್ತಿನ ದಿವಸ ನೋಡಿ, ನಾನು ಈ ರೀತಿಯಾಗಿ ಸಿಂಪಲ್ ಆಗಿ ನಮ್ಮ ಮನೆಯಲ್ಲಿ ನವರಾತ್ರಿಯನ್ನು ಆಚರಿಸಿ ಸಂಭ್ರಮಿಸ್ತಾ ಇದ್ದೇನೆ. ಹಾಗೆ ನೀವು ಕೂಡ ಸಣ್ಣ ರೀತಿಯಲ್ಲಿ ಆಚರಿಸಿ ಸಂಭ್ರಮಿಸಿ. ಅಂದರೆ ನಮಗೆ ಎಲ್ಲಿಯೆಲ್ಲ ಸಂಭ್ರಮಿಸಲಿಕ್ಕೆ ಸಂತೋಷ ಪಡಲಿಕ್ಕೆ ಅವಕಾಶ ಸಿಗ್ತದೋ ಅದನ್ನೆಲ್ಲ ಕೂಡ ಉಪಯೋಗ ಮಾಡಿಕೊಳ್ಬೇಕು ನಾವು. ನಮ್ಮ ಕಡೆ ಎಲ್ಲ ಉಂಟಲ್ಲ, ರಂಗೋಲಿ ಎಲ್ಲ ಹಾಕ್ಲಿಕ್ಕೆ ಅಷ್ಟೊಂದು ಮಹತ್ವ ಇಲ್ಲ, ಆದರೆ ಸಹ ನಾನೊಂದು ರಂಗೋಲಿ ಎಲ್ಲ ಹಾಕಿ ನಾನು ಖುಷಿ ಪಟ್ಟೆ ತುಂಬ. ನನಗೆ ತುಂಬ ಖುಷಿ ಆಯ್ತು ಈ ರಂಗೋಲಿ ಹಾಕಿ ಹೂವಿನಿಂದ ಅಲಂಕಾರ ಎಲ್ಲ ಮಾಡಿ ಆಗುವಾಗ. ಹಾಗೆ ನಾನು ಬೆಳಿಗ್ಗೆ ಇದು ಏರಪ್ಪ ಮಾಡಿದ್ದಾರೆ, ಅದನ್ನು ನಾನು ಸಮರ್ಪಣೆಗೆ ಇಡಲಿಲ್ಲ, ಅಂದರೆ ಅದು ಹಿಂದಿನ ದಿವಸ ಕಡ್ದದು ಅಂತ. ಹಾಗೆ ಸಂಜೆ ಆಗುವಾಗ ನಾನು ನೋಡಿ ಅಷ್ಟು ನನಗೆ ಫಾಸ್ಟಾಗಿ ಮಾಡಲಿಕ್ಕೆ ಆಯಿತು. ಬಾಳೆಹಣ್ಣಿನ ಹಲ್ವವನ್ನು ಮಾಡಿ ದೇವರಿಗೆ ನಾನಿಂದ ಆದಷ್ಟು ಶ್ರದ್ಧಾ ಭಕ್ತಿಪೂರ್ವಕವಾದಂತಹ ಸೇವೆಯನ್ನು ಮಾಡಿ ನಾನು ಖುಷಿಪಟ್ಟೆ, ಸಂಭ್ರಮಿಸಿದೆ. ಇದು ಯಾರಿಗೆ ಸಹ ನಾವು ಒತ್ತಾಯಪೂರ್ವಕವಾಗಿ ಮಾಡಲಿಕ್ಕೆ ಆಗುವುದಿಲ್ಲ, ನಮ್ಮ ಭಕ್ತಿ ಮತ್ತು ಶ್ರದ್ಧೆಗೆ ಬಿಟ್ಟದ್ದು. ಹಾಗಂತ ಈ ವರ್ಷ ಮಾಡಿದೆವು ಅಂತ ಹೇಳಿ ಬರುವ ವರ್ಷ ಸಹ ನಾವು ಮಾಡಬೇಕಂತಿಲ್ಲ. ನಮ್ಮ ಮನಸ್ಸಿಗೆ ಯಾವುದು ಖುಷಿ ಕಾಣ್ತದೆ ಆ ರೀತಿ ಮಾಡಿದರೆ ಆಯಿತು. ಅದರ ನಂತರ ನಾನು ತಾಳ ಎಲ್ಲ ಹಿಡ್ಕೊಂಡು ಭಜನೆ ಎಲ್ಲ ಮಾಡಿದೆ. ಈಗ ನಾನು ಮತ್ತು ನನ್ನ ಗಂಡ ಇಬ್ಬರು ಕೂಡ ನಮ್ಮ ತರವಾಡು ಮನೆಯಲ್ಲಿ ನಡೆಯುವಂತಹ ನವರಾತ್ರಿ ಪೂಜೆಗೆ ಹೊರಟಿದ್ದೇವೆ. ಸೊ ಸಾಧ್ಯ ಆದರೆ ಅಲ್ಲಿದ್ದು ದೇವರದ್ದು ಫೋಟೋ, ವಿಡಿಯೋ, ಪೂಜೆ ಎಲ್ಲ ಮಾಡಲಿಕ್ಕೆ, ಶೂಟಿಂಗ್ ಮಾಡಲಿಕ್ಕೆ ಆಗೋದಾದರೆ ಮಾಡಿ ನಿಮಗೆ ತೋರಿಸ್ತೇನೆ ಅಲ್ಲಿದ್ದು ಮನೆಯೆಲ್ಲ. ಮೋಸ್ಟ್ಲಿ ಸಾಧ್ಯ ಆಗೋದಿಲ್ಲ, ಜನ ಎಲ್ಲ ಜಾಸ್ತಿ ಇರ್ತಾರಲ್ಲ. ಹಾಗೆ ಇವತ್ತಿನ ನಮ್ಮ ವಿಡಿಯೋ ಎಲ್ಲ ನೋಡಿದ್ರಲ್ಲ, ಸಂಜೆದು ನಮ್ಮ ರೂಟೀನ್ ಎಲ್ಲ ಹೇಗಿದೆ. ನಾರ್ಮಲಿ ಆಗಿ ನಾನು ಮನೆಯಲ್ಲಿ ಯಾವ ಥರ ಈಗಿನ ಒಂದು ಟ್ರೆಂಡಿಗೆ ಸರಿಯಾಗಿ ನಾವು ಮಾಡ್ತೇವೆ ಅಂತ ಹೇಳಿ, ಅಂದರೆ ನಮ್ಮ ಭಕ್ತಿ ಮತ್ತು ಶಕ್ತಿಗೆ ಅನುಸಾರವಾಗಿ ನಾವು ಮಾಡೋದ್ರಲ್ಲಿ ತಪ್ಪಿಲ್ಲ ಹೇಗೆ ಕೂಡ. ಹಾಗೆ ಹೇಳ್ತಾ ನವದುರ್ಗೆಯರು ಎಲ್ಲರಿಗೆ ಕೂಡ ಒಳ್ಳೆಯದನ್ನು ಮಾಡಲಿ, ಆರೋಗ್ಯ ಭಾಗ್ಯವನ್ನು ಕರುಣಿಸಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಎಂಡ್ ಮಾಡ್ತಾ ಇದ್ದೇನೆ. ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ನೀವು ಫಸ್ಟ್ ಟೈಮ್ ನೋಡೋರಾಗಿದೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಬೆಲ್ ಐಕಾನ್ ಒತ್ತಿದ್ರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ ಸಿಗ್ತದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್. ಗುಡ್ ನೈಟ್. ರಾಮ್ ರಾಮ್.